ಮಹಾಶಿವರಾತ್ರಿ ದಾನಿ ಈಶ್ವರ ದೇವೇರನ ದೇವಸ್ಥಾನದಲ್ಲಿ ಜಾಗರಣೆ ನಡಪುಂಡು. ರಾತ್ರಿ ಕಾಂಡೆ ಮುಟ್ಟ ಕಾರ್ಯಕ್ರಮ ಉಪ್ಪುಂಡು. ಒಂದು ಗೊತ್ತಿತ್ತಂಡಲ ಪೊಲೀಸ್ ಇಲಾಖೆ ಮೈಕರಗಳೇ ಕಾರ್ಯಕ್ರಮನೇ ಉಂತಾಲೆಂದು ಆದೇಶ ಕೋರ್ನ ವಿಶೇಷ ಸಂಗತಿ ಕಾವೂರುಡು ನಡತದೆ. ಮಹಾಶಿವರಾತ್ರಿ ಆಚರಣೆಯಲ್ಲಿ ಕೊಡು ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಡು ಜಾಗರಣೆಗಾದು ಭಜನೆ ಆಟ ಸಾಂಸ್ಕೃತಿಕ ಕಾರ್ಯಕ್ರಮ ಆಚರಣೆ ಆದಿತ್ತು. ಆಂಡ ಈ ಕಾರ್ಯಕ್ರಮ ನಡೆದು ಸಮಸ್ಯೆ ಆಪುಂಡು ಮೈಕರಗಳೇ ಆಪುಂಡು ಕಾರ್ಯಕ್ರಮವನ್ನು ಬಂದ್ ಮಲ್ಪುಲೆ ಎಂದು ಪಡ್ಡೆ ವಲಯದ ಪೊಲೀಸ್ ಐಜಿ ಅರುಣ್ ಚಕ್ರವರ್ತಿ ಆದೇಶ ಕೊಡ್ದಿತ್ತೇರು. ಅಂಚದು ಕಾವೂರು ಸಬ್ ಇನ್ಸ್ಪೆಕ್ಟರ್ ಪೊಲೀಸರಿನ ಕೂಟದ ಒಟ್ಟುಗು ಬತ್ತದು ಕಾರ್ಯಕ್ರಮ ಉಂತಾಯರ ಕೇಂಡೊಂದಿರು. ಹಿಂದುಳಿನ ಕಾರ್ಯಕ್ರಮ ಮಾತ್ರ ಸಮಸ್ಯೆ ಆಪುನ ಬೇತೆ ಧರ್ಮದಕ್ಲಿನ ಸಮಸ್ಯೆ ಆಪುಜಾಂದು ಭಕ್ತರು ಪೊಲೀಸರಿಗೆ ಪ್ರಶ್ನೆ ಪಾಡ್ನೆಕ್ ಅಕ್ಲಿನ ಉತ್ತರ ಇಜ್ಜಂಡು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಜಾಗೆಗೆ ಬತ್ತದು ಪಾತ್ರಕತೆ ನಡಪಾನಗ ಪೊಲೀಸರ ಬೊಕ್ಕ ಅಕ್ಲಿನ ನಡುಟು ಓದಂಟಗ ಕಾರಣ ಆಂಡು. ಮಹಾಶಿವರಾತ್ರಿ ಪಂಡ ಇಡೀ ರಾತ್ರಿ ಜಾಗರಣೆ ಭಜನೆ ವೃತ್ತ ಆಟ ಕೂಟ ಸಾಂಸ್ಕೃತಿಕ ಕಾರ್ಯಕ್ರಮ ಉಪ್ಪುಂಡು. ಮೈಕ ಇಜ್ಜಂದೆ ಅವು ಸಾಧ್ಯ ಹೆಜ್ಜಿ ಈತ ಗೊತ್ತಿತ್ತಂಡಲ ಪೊಲೀಸ್ ಇಲಾಖೆ ನಡತೊನ್ನ ರೀತಿ ವಿಚಿತ್ರ ಆದಿತ್ತಂಡು. ಒಂದೇಕ್ ಭಕ್ತರು ಬಾರಿ ಬೇಜಾರ್ ತಿರುಪಾದಿರು. ನನ್ನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲಪ್ಪ, ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲ. ಮೇಲಿನ ಇನ್ಸ್ಟ್ರಕ್ಷನ್ ಅವರು ಅವರ ಡ್ಯೂಟಿ ಮಾಡ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ನಿಮ್ಗೆ ಅವರಿಗೆಲ್ಲ ಐಜಿಂದೆಲ್ಲ ಅವ್ರಿಗೆ ಬರ್ತಾರೆ, ಐಜಿಂದ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅವ್ರು ಏನ್ ಮಾಡ್ಲಿ ಇವರವರಿಗೆ ಕನ್ವಿನ್ಸ್ ಮಾಡ್ಬೇಕಲ್ಲ ಸರ್. ಅದು ಆಯ್ತು, ನೀವು ಕನ್ವಿನ್ಸ್ ಮಾಡಿ. ಸ್ವಲ್ಪ ತಿರುಗಿಸು ಮುಖ ಆಚೆ ಸ್ವಲ್ಪ ಬೇಡ, ಬಂದ್ ಮಾಡಿ, ನೀವು ಬಂದ್ ಮಾಡಿ. ಅದೇ ನಾ ಹೇಳ್ತಾ ಇರೋದು, ಯಾಕೆ ಬಂದಿದ್ದು ನಾನು ನಿಮ್ಗೆ ಬಂದ್ ಮಾಡ್ಕೊಂಡು ನನ್ ಮನಸ್ಸಿದ್ಯಾ? ಈಗ ನನಗೆ ಮನಸ್ಸಿದ್ಯಾ? ಅಲ್ಲ ಸರ್, ಇಲ್ಲಿಗೆ ನೀವಲ್ವ ಇನ್ಚಾರ್ಜ್? ಇನ್ಚಾರ್ಜ್ ಅಂದ್ರೆ ನಾ ಕೇಳ್ಬೇಕು. ಅವ್ರು ಯಾರು ಹಾಗಾದ್ರೆ? ಐಜಿ ಯಾರು? ಇನ್ಚಾರ್ಜ್ ಅಲ್ವಾ ಅವರು? ಮತ್ತೆ ಮನದಾಳವನ್ನು ಹೇಳುದು ನಿಮ್ಗೆ ಆಗಿದೆ ವಿಷಯ. ಈಗ ನಾವು ಮನದಾಳವನ್ನು ಹೇಳುದು ಹೊರತು ಇದಲ್ಲ. ನೀವು ನನ್ನ ಮೇಲೆ ಏನೇ ಮಾಡಿಯಪ್ಪ. ಅಲ್ಲ ಸರ್, ಅದಲ್ಲ, ಏನೇ ಮಾಡಿ ಯಾರನ್ನ ಮಕ್ಕಳು ಇನ್ಸ್ಟ್ರಕ್ಷನ್ ಅಂತ 6 ಬಂದು